ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತಹ ಒಂದು ವಿಶೇಷವಾಗಿರುವಂತಹ ನೆಲ್ಲಿಕಾಯಿ ಸಾರಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ತುಂಬ ರುಚಿಯಾಗಿರುವಂತಹ ಮತ್ತು ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುವಂಥ ಒಂದು ರೆಸಿಪಿ ಇದು. ಈ ರೆಸಿಪಿನ ನೋಡಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ನಾನಿವತ್ತು ಬ್ರಾಹ್ಮಣರ ಶೈಲಿಯಲ್ಲಿ ತುಂಬಾ ರುಚಿಯಾಗಿ ತುಂಬಾ ಉತ್ತಮವಾಗಿ ಈ ರೆಸಿಪಿನ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಆ್ಯಕ್ಚುಲಾಗಿ ಈ ನೆಲ್ಲಿಕಾಯಿ ಇದೆಯಲ್ವ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೊದಲನೇದಾಗಿ ನಾನು ಏನು ಮಾಡಿದ್ದೇನೆ ಅಂತಂದರೆ, ಒಂದು 100 ಗ್ರಾಮಷ್ಟು ಬೇಳೆನ ನೆನೆ ಹಾಕಿ ಒಂದು 10 ನಿಮಿಷ ನೆನೆ ಹಾಕಿ ಒಂದು ಕುಕ್ಕರಿಗೆ ಹಾಕೊತಾ ಇದ್ದೇನೆ. ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಅದರ 2 ಪಟ್ಟರಷ್ಟು ನೀರನ್ನು ಹಾಕಿಬಿಟ್ಟು ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಒಂದು 3ರಿಂದ 4 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ನಾವು ನೆನೆ ಹಾಕಿದ ಬೇಳೆ ಆದರೆ ತೊಗರಿ ಬೇಳೆ ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ಒಂದು 3ರಷ್ಟು ನೆಲ್ಲಿಕಾಯನ್ನು ತಗೊಂಡಿದ್ದೇನೆ. ಆ್ಯಕ್ಚುಲಾಗಿ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದು ಹೈಬ್ರಿಡ್ ನೆಲ್ಲಿಕಾಯಿ, ತೊಂದರೆ ಇಲ್ಲ. ಹೈಬ್ರಿಡ್ ಆದರೂ ನೀವು ಒಂದು 3 ನೆಲ್ಲಿಕಾಯಿ ಅಷ್ಟು ತಗೋಬೋದು. ಅದನ್ನ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಈ ನೆಲ್ಲಿಕಾಯಿ ಸಾರು ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ 1 ಲೋಟ ನೀರು ಹಾಕಿ ಫಸ್ಟ್ ನಾವು ನೀರನ್ನು ಕುದಿಸ್ಕೋಬೇಕು. ನೀರು ಕುದಿಸಿ ಆದ ನಂತರ ಕಟ್ ಮಾಡಿರುವಂಥ ನೆಲ್ಲಿಕಾಯಿ, 1-2 ಹಸಿಮೆಣಸಿನ್ಕಾಯಿ, 1 ತುಂಡು ಶುಂಠಿ ಹಾಕಿ ಬೇಯಿಸಬೇಕು. ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಖಾರ ಕಮ್ಮಿ ಬೇಕು ಅಂತಂದರೆ ಕಮ್ಮಿ ತೊಗೋಬೋದು, ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೆಲ್ಲಿಕಾಯಿ ಮತ್ತು ಈ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಬೆಂದ ನಂತರ ಇದನ್ನ ನೀರನ್ನು ಬಸಿಬೇಕು, ನಾವು ಸೋಸಿ ತೆಗಿಬೇಕು. ಈ ಥರ ಫಿಲ್ಟರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದು ತಣ್ಣಗಾಗಬೇಕು. ಬಟ್ ಈ ನೆಲ್ಲಿಕಾಯಿ ಬೇಯಿಸಿದ ನೀರನ್ನು ಚೆಲ್ಲಬೇಡಿ, ಇದು ಸಾರು ಅಂದಾಜು ಮಾಡಲಿಕ್ಕೆ ಬೇಕಾಗುತ್ತೆ. ಬೇಯಿಸಿದ ನೆಲ್ಲಿಕಾಯಿ ತಣ್ಣಗಾದ ನಂತರ ಒಂದು ಮಿಕ್ಸಿಗೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ, ಶುಂಠಿ, ನೆಲ್ಲಿಕಾಯಿ ಎಲ್ಲ ಅದನ್ನ ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು. ನೋಡಿ, ಹೀಗೆ ರುಬ್ಬಿಬಿಟ್ಟು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ಇವಾಗ ಅಷ್ಟೊತ್ತಿಗೆ ನಮ್ಮದು ತೊಗರಿ ಬೇಳೆನೂ ಚೆನ್ನಾಗಿ ಬೆಂದಿರುತ್ತೆ. 3 ವಿಷಲ್ ಹಾಕಿಸಿದ್ರೆ ಸಾಕು. ಅದಾದ ನಂತರ ಅದನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ನುಣ್ಣಗೆ. ಸಾರಿಗೆ ಯಾವ ಅಂದಾಜು ಬೇಕು ಆ ಅಂದಾಜು ಮಾಡ್ಕೊಳ್ಳಿ. ತೊಗರಿಬೇಳೆ ರೆಡಿ ಆಗಿದೆ. ಇವಾಗ ಈ ತೊಗರಿಬೇಳೆ ಬೇಯಿಸಿರೋದನ್ನು ಒಂದು ಸಾರು ಮಾಡುವಂಥ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಗೆಯೇ ನಾವು ಪೇಸ್ಟ್ ರೆಡಿ ಮಾಡಿಟ್ಟಿದ್ವಲ್ವ ನೆಲ್ಲಿಕಾಯ್ದು, ಅದನ್ನು ಕೂಡ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಕದಡ್ಕೊಂಡು ಅಂದಾಜು ನೋಡ್ಕೊಳ್ಳಿ. ಇವಾಗ ನೀರು ಬೇಕಾದರೆ ಸೇರಿಸ್ಬೋದು. ನಾನು ನೆಲ್ಲಿಕಾಯಿ ಬೇಯಿಸಿರೋ ನೀರನ್ನೇ ಸೇರಿಸಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೇನೆ. ದಪ್ಪ ಬೇಕು ಅಂತಂದರೆ ಹಾಗೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇವಾಗ ನಾವಿದನ್ನ ಕುದೀಲಿಕ್ಕೆ ಬಿಡಬೇಕು. ಸ್ಟವ್ ಮೇಲೆ ಇಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪೆಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಏನು ಹಾಕಲಿಕ್ಕಿಲ್ಲ. ಇದು ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂತಹ ಸಾರು. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಾಗಿ ಈ ರೆಸಿಪಿ ಬೇರೆ ಕಡೆ ನಾನು ಕಲ್ತ್ಕೊಂಡು ಮಾಡಿರುವಂಥದ್ದು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೂ ಅಂದಾಜಿರಲಿಲ್ಲ. ಸಾರು ಕುದಿದಾದ ನಂತರ ತುಪ್ಪದ ಒಗ್ಗರಣೆ ಹಾಕಬೇಕು. ತುಪ್ಪ, ಸ್ವಲ್ಪ ಸಾಸಿವೆ, ಕರಿಬೇವನ್ನು ಚೆನ್ನಾಗಿ ಹುರ್ಕೊಂಡು ಒಗ್ಗರಣೆ ಕೊಡಬೇಕು. ಸೂಪರ್ ಆಗಿರುವಂತಹ, ತುಂಬಾ ಚೆನ್ನಾಗಿರುವಂತಹ, ಬಾಯಲ್ಲಿ ನೀರು ಉರಿಸುವಂತಹ ನೆಲ್ಲಿಕಾಯಿ ಸಾರು ರೆಡಿಯಾಗಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವೈಟ್ ರೈಸ್ಗಂತೂ ತುಂಬ ಅಂತಂದರೆ ತುಂಬಾ ರುಚಿಯಾಗಿರುತ್ತೆ. ನೆಂಚ್ಕೊಳ್ಳಿಕ್ಕೆ ಏನಾದರೂ ಸೈಡ್ ಡಿಶ್ ಸ್ವಲ್ಪ ಇದ್ದರೆ ಭರ್ಜರಿ ಊಟ ಅಂತಲೇ ಹೇಳ್ಬೋದು. ವಿಶೇಷವಾಗಿರುವಂಥ ಈ ನೆಲ್ಲಿಕಾಯಿ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.